ಮೋಟಾರ್ ಬೈಕ್ ಒಂದು ರಸ್ತೆಯ ಹೊಂಡಕ್ಕೆ ಬಿದ್ದು ಸವಾರ ಅಬ್ದುಲ್ ಖಾದರ್ ಮೃತಪಟ್ಟಂತ ಘಟನೆ ರಾಷ್ಟ್ರೀಯ ಹೆದ್ದಾರಿ 169ರ ಮಿಜಾರ್ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಸಂಭವಿಸಿತ್ತು. ಇದೀಗ ಮೃತ ಅಬ್ದುಲ್ ಖಾದರ್ ಪುತ್ರ ಸಾಹುಲ್ ಹಮೀದ್ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಹಾಗೂ ಕಾಮಗಾರಿ ನಡೆಸ್ತಾ ಇರುವಂತಹ ಡಿಬಿಎಲ್ ಸಂಸ್ಥೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಸಂಘಟನೆ ಆಗ್ರಹಿಸಿದ್ದು, ಪಾದಾಚಾರಿ ಹಾಗೂ ವಾಹನ ಸವಾರರ ಸುರಕ್ಷತೆಯ ಕಡೆ ಗಮನ ಹರಿಸದಿರುವುದು ಈ ದುರ್ಘಟನೆಗೆ ಕಾರಣ ಎಂದು ಬೇಸರ ಹೊರಹಾಕಿದ್ದಾರೆ. ಮೂಡಬಿದಿರೆ ಕಡೆಯಿಂದ ಗಂಜಿಮಠ ನಮ್ಮ ಮನೆಗೆ ತೆರಳುತ್ತಿರುವ ಸಮಯದಲ್ಲಿ ಆಗಿರುತ್ತದೆ ಈ ಒಂದು ಅಪಘಾತ. ಈ ಅಪಘಾತಕ್ಕೆ ಮುಖ್ಯ ಕಾರಣ ಏನು, ಈಗ ಪ್ರೆಸೆಂಟ್ಲಿ ರಸ್ತೆ ಕಾಮಗಾರಿ DBL ಕಾಂಟ್ರಾಕ್ಟರ್ NHAI ಅವರ ಕಾಂಟ್ರಾಕ್ಟರ್ DBL ಅವರ ನಿರ್ಲಕ್ಷ್ಯ ಅವಿಜ್ಞಾನಿಕತೆ ಇಂದಾಗಿದೆ ಆಗಿರತಕ್ಕಂತಹ ಈ ಒಂದು ದುರ್ಘಟನೆ. ಸೊ ಇದೊಂದು ಮೇಜರ್ ಅವರ ನೆಗ್ಲಿಜೆನ್ಸಿ ಆಗಿರುತ್ತದೆ. ಈವನ್ NHAI ಪುವರ್ ಸೂಪರ್ವಿಷನ್ ಕೂಡ ಇದಕ್ಕೆ ಒಂದು ಕಾರಣವಾಗಿರ್ತದೆ. ಏನಂದರೆ ಈ ಒಂದು ಇನ್ಸಿಡೆಂಟ್ ಪುನಃ ಆ ಲೊಕೇಶನಲ್ಲಿ ಅಲ್ಲ, ಎಲ್ಲಿ ಎಷ್ಟು ಕಾಮಗಾರಿ ಆಗಿರುತ್ತದೆ, NHAI ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ದೇ ಹ್ಯಾವ್ ಟು ಅವರು ಅದನ್ನು ಸ್ಟ್ರಿಕ್ಟ್ಲಿ ಸೂಪರ್ವಿಷನ್ ಮಾಡಿ ಯಾವುದೇ ಕೆಲಸ ಎಕ್ಸಿಕ್ಯೂಟ್ ಮಾಡುವ ಮೊದಲು ಪಬ್ಲಿಕ್ ಸೇಫ್ಟಿಗೋಸ್ಕರ ಎಲ್ಲ ಬ್ಯಾರಿಯರ್ಸ್, ಲೈಟಿಂಗ್ ಫೆಸಿಲಿಟಿ, ರಿಫ್ಲೆಕ್ಟರ್ ಎಲ್ಲ ಹಾಕಿ ತದನಂತರ ಕೆಲಸ ಶುರು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.